ಮಂಜೇಶ್ವರ ಜನಮೈತ್ರಿ ಪೊಲೀಸರು ಹಾಗೂ ಜನಜಾಗೃತಿ ಸಭೆ ಜಂಟಿಯಾಗಿ ಕುಂಜತ್ತೂರು ಮಾಸ್ಕೋ ಹಾಲ್ನಲ್ಲಿ ಹಿರಿಯ ನಾಗರಿಕರಿಗಾಗಿ ವಿಶೇಷ ಸಭೆ ನಡೆಸಿದರು. ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ 60 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ಪೌರರು ಈ ಸಭೆಯಲ್ಲಿ ಪಾಲ್ಗೊಂಡರು. ಜನಮೈತ್ರಿ ಪೊಲೀಸ್ ಇಲಾಖೆ ನಡೆಸಿದ ಈ ವಿಶೇಷ ಕಾರ್ಯಕ್ರಮ ಹಿರಿಯ ನಾಗರಿಕರಿಗೆ ತಮ್ಮ ಸಮಸ್ಯೆಗಳನ್ನು ಚರ್ಚಿಸಲು ಹಾಗೂ ಪರಿಹಾರವನ್ನು ಹುಡುಕಲು ಒಂದು ವಿನೋಬ ವೇದಿಕೆಯಾಗಿ ಪರಿಣಮಿಸಿತು. ಕಾರ್ಯಕ್ರಮದ ಭಾಗವಾಗಿ ಹಿರಿಯ ನಾಗರಿಕರ ಅಭಿಪ್ರಾಯಗಳನ್ನು ಕೇಳಿ ಅವರ ಸೌಕರ್ಯಗಳನ್ನು ಹಾಗೂ ಹಕ್ಕುಗಳ ಕುರಿತು ಜಾಗೃತಿ ಮೂಡಿಸಲಾಯಿತು. ಸಾರ್ವಜನಿಕರ ಹೆಚ್ಚಿನ ಭಾಗವಹಿಸುವಿಕೆ ಹಾಗೂ ತಾತ್ಪರ್ಯವು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣವಾಯಿತು. ಮಂಜೇಶ್ವರ್ ಪೊಲೀಸ್ ಠಾಣೆಯ ಎಎಸ್ಐಗಳಾದ ಮನುಕೃಷ್ಣನ್, ಅತುಲ್ ರಾಮ್, ದಿನೇಶ್ ರಾಜ್, ಜನಮೈತ್ರಿ ಪೊಲೀಸ್ ಅಧಿಕಾರಿ ಮಧು ಹಾಗೂ ಜನಜಾಗೃತಿ ಸಭೆಯ ಅಬ್ದುಲ್ಲಾ ಬಿಎಂಪಿ, ಅಬ್ಬಾಸ್ ಜಾಫರ್ ನೇತೃತ್ವ ನೀಡಿ ಜನಮೈತ್ರಿ ಪೊಲೀಸರು ನಡೆಸುತ್ತಿರುವ ಸಾಮಾಜಿಕ ಸೌಹಾರ್ದ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಿದರು. അതാണ് എന്റെ പ്രചോദനമുണ്ട്. ഞാൻ എന്തായാലും ഈ പരിപാടികൾക്ക് മുമ്പ് തന്നെ ചെയ്യുമെന്ന് പറയുന്ന ആ ഒരു അഭിപ്രായമാണ് തീർച്ചയായും നിങ്ങളുടെ പ്രശ്നങ്ങളിലായൊക്കെ ചർച്ച ചെയ്യാനും നിങ്ങൾക്ക് എന്തെങ്കിലും പ്രശ്നമുണ്ടെങ്കിൽ അത് കേട്ടിട്ട് പരിഹരിക്കത്തക്ക രീതിയിൽ നമ്മുടെ പോലീസ് മുമ്പോട്ട് പോകുവാൻ വേണ്ടിയിട്ടാണ് തീർച്ചയായും ഇതിന്റെ കാര്യങ്ങൾ സംസാരിക്കാൻ വേണ്ടി നമ്മുടെ പോലീസ് ഉദ്യോഗസ്ഥന്മാർ തീർച്ചയായും എത്തും. അപ്പോൾ അവരോട് ഞാൻ വിളിച്ചു പറഞ്ഞിട്ടുണ്ട്, അറിയിച്ചിട്ടുണ്ട്.